दीपं ज्योतिपरब्रह्म दीपज्योतिर्जनार्दनः दीपो हरतु मे पापं दीपर्ज्योति नमोऽस्तु ते। ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ ಬೆಳಿಗ್ಗೆ 7 ಗಂಟೆ ಆಯಿತು. ಇನ್ನು ನಾನು ಹಾಲು ಕರಲಿಕ್ಕೆ ಹೋಗೋದು. ಇಲ್ಲಿ ಹೀಗೆ ನಾನು ತುಂಬೆ ಹೂ ಕೊಯ್ಲಿಕ್ಕೆ ಅಂತ ಬಂದಿದ್ದೆ. ಸೊ ಅಲ್ಲೇ ಟ್ರೈಪಾಡ್ ಇಟ್ಟು ನಿಮಗೊಂದು ವಿಶ್ ಮಾಡು ಅಂತ ವಿಶ್ ಮಾಡ್ತಾ ಇದ್ದೇನೆ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ಎಲ್ಲ ತೊಳೆದುಕೊಂಡು ಎಲ್ಲರೂ ಕೂಡ ಒಮ್ಮೆ ಕನ್ನಡಿ ನೋಡಿ ಸ್ಮೈಲ್ ಮಾಡಿ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿಕೊಳ್ಳಿ. ಆಮೇಲೆ ನೋಡಿ ನಿಮ್ಮ ದಿವಸ ತುಂಬ ಚೆನ್ನಾಗಿರ್ತದೆ ಅಂತ ಒಂದು ಸುಭಾಷಿತ ಹೇಳ್ತದೆ. ಸೊ ಲೆಟ್ಸ್ ಕಂಟಿನ್ಯೂ. ಇದು ನಮ್ಮ ಹಸುಗಳಿಗೆ ಮಡ್ಡಿ ಇಡುದು. ಈಗ ಇದನ್ನೆಲ್ಲರಿಗೆ ಸಹ ಕೊಡುದು. ನಿಜವಾಗಿ ಕರು ಹಾಕಿದಾಳಲ್ಲ ಅವಳಿಗೆ ಮಾತ್ರ ಅಂತ. ನೋಡಿ, ಹಿಂಡಿ ಕಲಸೆ ಎಲ್ಲ ಇಟ್ಟಾಯ್ತು. ವಾಲ್ಜನಿಗೆ ಅಲ್ಲಿ ಹಿಂಡಿ ಕೊಟ್ಟು ಹಾಲು ಕರೆದು ಬೈ ಹುಲ್ಲು ಹಾಕಿ ಎಲ್ಲ ಆಯಿತು. ಇನ್ನೀಗ ಒಂದು ಮಾರ್ನಿಂಗ್ ವಾಕಿಂಗ್ ಹೋಗ್ಲಿಕ್ಕೆ ಉಂಟು. ನನಗೆ ಕುಡ್ದಾಯ್ತಲ್ಲ, ಇನ್ನು ನನಗೆ ದೋಸೆ ಮಾಡಲಿಕ್ಕೆ ಉಂಟು. ಇವತ್ತು ನೀರು ದೋಸೆ ಆಯಿತಾ ನಮಗೆ ಬ್ರೇಕ್ಫಾಸ್ಟ್ಗೆ. ಮತ್ತು ಮಧ್ಯಾಹ್ನಕ್ಕೆ ಎಂತ ಅಂತ ಇನ್ನೂ ಸಹ ಡಿಸೈಡ್ ಆಗಲಿಲ್ಲ. ನೋಡುವ ಏನು ಅಂತ ಹೇಳಿ. ಅರಿಜಮ್ಮ ಇವತ್ತು ಏನೋ ಸಮಾಧಾನದಲ್ಲಿ ಹಾಲು ಕರಲಿಕ್ಕೆ ಬಿಟ್ಟಿದ್ದಾಳೆ. ತೊಟ್ಟು ಕರು ಕುಡ್ದದ್ದು 2 ತೊಟ್ಟು ನಾನು ಕರೆದುಕೊಂಡೆ. ಫುಲ್ಲು ಕರಲಿಲ್ಲ. ಮತ್ತು ಇನ್ನು ಸ್ವಲ್ಪ ಹೊತ್ತಾಗುವಾಗ ಬೇಕಾದಾಗೆ ಒಂದು ಕುಡಿತಾನಲ್ಲ ಹಾಗೆ. ಒಳಗಾಯ್ತಾ ಕಲ್ಲಿಟ್ಟು ಸೈಪರ ಪೌಡು ಹೊಸತ್ತು ನಾಡ್ಲೆ. ಇದು ಹೊಸ ಬಟ್ಟೆಯನ್ನೆಲ್ಲ ಮೆಷಿನಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಹಾಗೆ ಈಗ ಕಲ್ಲಲ್ಲಿ ಒಗಿಬೇಕು. ಅಲ್ಲಿ ಬಿಸಿಲು ಬರೋದಕ್ಕಿಂತ ಮೊದಲು ನನಗೆ ಎಲ್ಲ ವಾಶ್ ಮಾಡಿ ಹಾಕ್ಬೇಕು. ಹೊಸ ಬಟ್ಟೆ ಅಂದರೆ ಮನೆಯಲ್ಲಿ ಹಾಕ್ಲಿಕ್ಕೆ ನನಗೆ ಇದು ನೋಡಿ, ಇದೆರಡು ಸಹ ಸೇಮ್ ಕಲರ್ ಆಯಿತು. ನೋಡಿ, ತುಂಬ ಸಿಂಪಲ್ ಆಗಿ ಉಂಟಲ್ಲ. ರಪ್ಪ ನಮಗೆ ಎಲ್ಲಿಗಾದ್ರೂ ಹೊರಗೆ ಸಹ ಹೋಗಿ ಬರ್ಬೋದು. ಮತ್ತೆ ಮನೆಗೆ ನೋಡಿ, ಅದಕ್ಕೆ ಪ್ಯಾಂಟ್ ಸಹ ನಾನು ಹೀಗೆ ತಗೊಂಡಿದ್ದೇನೆ. ಇದು 3/4 ಪ್ಯಾಂಟ್. ಅಂದರೆ ನನ್ನ ಹೈಟಿಗೆ ಇದು ನನಗೆ ಸರಿ ಆಗ್ತದೆ. ನನಗೆ ಹಟ್ಟಿಯಲ್ಲಿ ಕೆಲಸ ಮಾಡುವಾಗ ಇಲ್ಲಾಂದರೆ ಕಾಲಿನ ಅಡಿಗೆ ಹೋಗ್ತದೆ. ಆಗ ನಾನು ಫೋಲ್ಡ್ ಮಾಡಬೇಕಲ್ಲ ಲಾಂಗ್ ಪ್ಯಾಂಟ್ ಅಂದರೆ. ಇದಾದರೆ ನನಗೆ ಒಳ್ಳೆಯದಾಗ್ತದೆ. ಇದಕ್ಕೆ ನಂದು ಬಟ್ಟೆ ಒಣಗಿಸಿ ಎಲ್ಲ ಆಯ್ತು. ಇನ್ನು ಒಣಗಿದ್ದದನ್ನೆಲ್ಲ ತಗೊಂಡು ಹೋಗ್ತೇನೆ. ಹೋಗಿ ಆದಮೇಲೆ ಈಗ ನನಗೆ ರಪ್ಪ ಅಂತ ದೋಸೆ ಎಲ್ಲ ಮಾಡಬೇಕು. ನೋಡಿ, ನಾನು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತು. ನೀರು ದೋಸೆ ಎಲ್ಲ ಯಾರಿಗಾದರೂ ಬೇಕಿದ್ರೆ ಹೇಳಿ, ನಾನು ಕಳಿಸಿಕೊಡ್ತೇನೆ. ನಮ್ಮಲ್ಲಿ ನೀರು ದೋಸೆ ಒಂದು ಆಗಲೇಬೇಕು ಅಂತ. ನೀರು ದೋಸೆ ಆಗೋದಿದ್ರೆ ಆಗೋದಿಲ್ಲ ತಿಂಡಿ ನಮಗೆ. ಬ್ರೇಕ್ಫಾಸ್ಟಿಗೆ ಅದು ಸುಲಭ ಸಹ ಮತ್ತು ಲೈಟ್ ವೇಟ್ಸ್ ಆಗಿ ಒಳ್ಳೆಯದಾಗ್ತದೆ. ನೀರು ದೋಸೆ ನೀರೆಲ್ಲಿ ಉಂಟು ಅಂತ ಕೇಳಿದರೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಫಾರ್ ಫನ್.
ನೋಡಿ ಇವತ್ತು ನಾನು ಇದು ನೀರುಳ್ಳಿ ಚಟ್ನಿ ಮಾಡಿದ್ದೇನೆ ಆಯಿತಾ. ಅದಕ್ಕೆ ಇನ್ನೊಂದು ಒಗ್ಗರಣೆ ಕೊಟ್ಟರೆ ಆಯಿತು. ನಮ್ಮ ಕೆಲಸದವ ಇವತ್ತು ಸಹ ರಜೆ ಅಂತ, ಹಾಗೆ ಇವತ್ತು ಸಹ ನಾನು ನೋಡಿ ಕತ್ತಿ ಇಟ್ಕೊಂಡು ಹೊರಟಿದ್ದೇನೆ ಹುಲ್ಲು ಮಾಡಲಿಕ್ಕೆ. ಸ್ವಲ್ಪ ಲೇಟ್ ಆಯಿತು, ನಮ್ಮ ವಾಷಿಂಗ್ ಮಿಷಿನ್ ಎಲ್ಲ ಹಾಳಾಗಿತ್ತು, ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕಿತ್ತು, ಮತ್ತು ಸ್ವಲ್ಪ ಬೇರೆಲ್ಲ ಕೆಲಸ ಇತ್ತು ನನಗೆ. ಹಾಗೆ ಈಗ ಲೇಟ್ ಆಯಿತು. ನನಗೆ ಎಷ್ಟಾಗ್ತದೆ ಅಷ್ಟು ಹುಲ್ಲು ಮಾಡಿ ತಗೊಂಡು ಹೋಗೋದು. ಹಸ್ಬೆಂಡ್ ಹತ್ರ ಹೇಳಿದೆ ಬನ್ನಿ ಅಂತ, ಬಂದರೆ ಬರ್ತಾರೆ, ಇಲ್ಲದ್ರೆ ನನಗೆ ಆಗುವಷ್ಟು ನಾನು ಮಾಡೋದು. ಮತ್ತು ಸಂಜೆ ಅಂತ ಕೂತ್ಕೊಂಡ್ರೆ ಮಳೆ ಬಂದರೆ ನಾನೆಂತ ಮಾಡೋದು ಅಲ್ಲ. ನಮಗೆಲ್ಲ ಉಂಟಲ್ಲ ಜಿಮ್ ಬೇಡ ಅಂತ, ಜಿಮ್ಮಿಗೆ ಹೋಗೋದೇ ಕ್ಯಾಲರಿ ಬರ್ನ್ ಆಗ್ತದೆ, ಮತ್ತು ಎಕ್ಸಸೈಸ್ ಕೂಡ ಬೇಡ. ಈ ಕೆಲಸದವರೆಲ್ಲ ಹೇಳೋದೇ ಕೇಳೋದು ಒಂದು 2-3 ದಿವಸ ಎಲ್ಲ ರಜೆ ಮಾಡಿದರೆ, ಆದರೆ ನಮಗೆ ಸಹ ಪುರ್ಸೊತ್ತು ಬೇಕು. ಅದೆಂತಾಗ್ತದೆ ಈಗ ಪುರ್ಸೋದಿಲ್ಲ ಹೇಳಿದರೆ ಮನೆಯದ್ದು ಯಾವುದಾದ್ರೂ ಒಂದು ಕೆಲಸ ಪೆಂಡಿಂಗ್ ಆಗ್ತದೆ. ಅಂದರೆ ಗುಡಿಸೋದು ಒರೆಸೋದು ಇದಷ್ಟು ಪೆಂಡಿಂಗ್ ಆಗ್ತದೆ. ಅಂದರೆ ಇಲ್ಲಿಂದ ಮನೆಗೆ ಹೋಗಿ ಆವಾಗ ನಮಗೆ ಟಯರ್ಡ್ ಆಗ್ತದಲ್ಲ, ಅದು ಹಾಗೆ ಬಾಕಿ ಆಗ್ತದೆ, ಅದು ಮರು ದಿವಸಕ್ಕೆ. ಹಾಗೆ ಅಷ್ಟೇ, ಯಾವುದಾದ್ರೂ ಒಂದು ಕೆಲಸ ಪೆಂಡಿಂಗ್ ಆಗ್ತದೆ. 1 ಅವರ್ ಸಾಕು ಇದು ಹುಲ್ಲು ಮಾಡಲಿಕ್ಕೆ. ಹುಲ್ಲು ಮಾಡಿಟ್ಟು ನನ್ನ ಹಸ್ಬೆಂಡ್ ಬಂದು ತಗೊಂಡು ಹೋದರು. ಅವರಿಗೆ ಅಂದರೆ ಅದು ಕೈಗೆ ಇದು ಮಾಡಿದ್ದಲ್ಲ ಕಿಮೋದು, ಅದು ಕೈಯನ್ನು ಹೀಗೆ ತುಂಬ ಶೇಕ್ ಮಾಡಿದರೆ ನೋವಾಗ್ತದೆ ಅಲ್ಲಿ, ಈಗ ಸಹ ಆ ನರ ನೋವಾಗ್ತದೆ. ಹಾಗೆ ಅವರು ಜಾಸ್ತಿ ಹಾಗೆ ಹುಲ್ಲು ಮತ್ತು ಕೊಚ್ಚುದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಆಗ್ತದೆ ಇವತ್ತು ಮಾಡಿದರೆ ಮತ್ತು ನಾಳೆಗೆ ಪುನಃ ಬೇರೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಹೇಳಿ. ನೋಡಿ ಕಲರ್ ನೋಡಿ ಹೇಳ್ಬೇಕಷ್ಟೇ, ಮತ್ತೆ ಎಂತ ಗೊತ್ತಾಗೋದಿಲ್ಲ. ನೋಡಿ ಎಲ್ಲರಿಗೆ ಸಹ ಹಾಕಿ ಸುಲೇ ಪಂತಿ ಖಾಲಿ ಆತ್ರಿಯಾ ಏ ಬಣ್ಣದ 1 ನಿಮಿಷ ಏ ಪೆತ್ತಗಳ ಮೇಲಿಗೂ ಬುಲ್ಟ ಐಕೆ ಒಳ್ಮಣ ಎತ್ತೋಳೆ ಈ ಗಂಟೆ ಕಟ್ಟೋಡು ಒಳ್ಮಣ ಐಕೆ ಉಚ್ಚು ಗಂಟೆ ಬೆಲ್ಲ ಕಟ್ಟಂಡ ಉಚ್ಚುಗಳು ಅಂತ ಬರ್ಪುರಿಯು ಎಂಚಿನು ದೊಡ್ಡಮ್ಮನೊಟ್ಟಿಗೂ ಬಾರಿ ಖುಷಿ ದೋಮನೊಟ್ಟಿಗೂ ದೋಮನೊಟ್ಟಿಗೆ ಇಪ್ಪುಣ ನಾನಿ ಏಯ್ ಅಕ್ಕಲೆ ಹೋಯವಣೆ ಪುಚ್ಚಿರು ಪುಚ್ಚಿರು ಓ ಎನ್ನ ಮುದ್ದು ಬಾಬು ನಮ್ಮ ಮುದ್ದು ಬಾಬು ನೋಡಿ ಇಲ್ಲಿ ಸುಂದರ ಶಂಭುವನ್ನು ನೋಡಿ ನಮ್ಮ ಶಂಭು. ಫ್ರೆಂಡ್ಸ್ ಈಗ ಗಂಟೆ 2:15 ಆಯಿತು. ಈಗ ನೋಡಿ ನಂದು ಸ್ನಾನ ಎಲ್ಲ ಆಯ್ತಷ್ಟೇ ಅಂತ 3:30 ಗಂಟೆಗೆ ಎದ್ದಿದ್ದೇನೆ ಇವತ್ತು ಬೆಳಿಗ್ಗೆ. ನೀವು ನಂಬಲಿಕ್ಕಿಲ್ಲ, ನನ್ನದೊಂದು ಚಾಲೆಂಜ್ ಉಂಟಲ್ಲ ಅದನ್ನು ನಾನೀಗ ಆಕ್ಸೆಪ್ಟ್ ಮಾಡಿದ್ದೇನೆ ನನ್ನ ಮಗನೊಟ್ಟಿಗೆ. ಅದನ್ನು ಅಚೀವ್ ಆಗಬೇಕು, ಅದೊಂದು ಪ್ರಾಕ್ಟೀಸ್ ಆಗಬೇಕಷ್ಟೇ. ಸೊ ಅಷ್ಟು ಬೇಗ ನಾನು ಎದ್ರೆ ಸಹ ನೋಡಿ 2:30 ಗಂಟೆ ಆಯಿತು ಸ್ನಾನ ಮಾಡುವಾಗ. ಇನ್ನೂ ಊಟ ಎಲ್ಲ ಆಗಬೇಕಷ್ಟೇ ನಂದು. ಇವತ್ತು ಬಾಳೆಕಾಯಿ ಸಾಂಬಾರು ಮತ್ತು ಟೊಮೆಟೊ ಸಾರು. ನೋಡಿ ಇವಳು ಊಟ ಮಾಡ್ತಾ ಇದ್ದಾಳೆ. ಇದು ನನ್ನ ಗಂಡನಿಗೆ, ಇದು ನನಗೆ. ನನ್ನ ಮಗಂದು ಊಟ ಆಯ್ತವ. ಎಲ್ಲಿ ಹೋದದ್ದು ಸಿದ್ಧಾರ್ಥ? ಯಾಕೆ ಭಾವನನ್ನು ಬಿಡ್ಲಿಕ್ಕ ದೊಡ್ಡಪ್ಪನನ್ನು ಬಿಡ್ಲಿಕ್ಕೆ ಹೋಗಿದ್ದಾನಂತೆ ಸೌಂಡ್. ಫ್ರೆಂಡ್ಸ್ ನೋಡಿ ನಾನು ಮತ್ತು ಬಂಗಾರ ವಾಕಿಂಗ್ ಹೋಗುದು ಇವತ್ತು. ಬಾ ಈಗ 5 ಆಯ್ತಾ? 4:50. ಅವನಿಗೆ ಕಾಲು ಎತ್ತಿ ಮೂತ್ರ ಮಾಡೋ ಅಭ್ಯಾಸ, ಇವನಿಗೆ ಹುಲ್ಲು ನೋಡಿದ ಕೂಡಲೇ ಹುಲ್ಲು ತಿನ್ನುವ ಅಭ್ಯಾಸ.
ಕಿಟ್ಟು ಬಲ ಗುಡ್ ನೈಟ್ ಬಣ್ಕ ಬಲ ಕಿಟ್ಟು ಬಲ ಏ ಕಿಟ್ಟು ಕಿಟ್ಟು ಗುಡ್ ನೈಟ್ ಬಣ ಬಲ ಇಂಚಿಸುಲ ಸೂಪ್ರಿ ಹೇಳ ಕಿಟ್ಟುಗೂ ಕೋಪನಾ ಓ ಕಿಟ್ಟು ಇಡವಲ್ಲ ಫ್ರೆಂಡ್ಸ್ ನಮ್ಮ ಕಿಟ್ಟುಗೆ ಎಂಥದ ಕಿವಿಗೆ ಗಾಳಿ ಹೊಕ್ಕ ಹಾಗೆ ಆಗಿದೆ ಇಡೀ ಓಡ್ತಾಳೆ ಏ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ ಪ್ಲೀಸ್. ಮತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಈಗ 10:10 ಆಯಿತು. ನಂದು ಎಡಿಟಿಂಗ್ ಎಲ್ಲ ಆಗಿ ವಿಡಿಯೋ ಎಲ್ಲ ಅಪ್ಲೋಡ್ ಆಗಿದೆ ಇವತ್ತಿನದ್ದು. ಓಹ್ ನಾನು ಹೇಳಿದ್ದಲ್ಲ ಅವಳ ಎಂಥದ್ದು ಆಗಿದೆ ಅವಳಿಗೆ ಕಿಟ್ಟುವಿಗೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಇವತ್ತಿನ ಹಾಗೆ ನಾಳೆ ಸಹ ನಾನು 3:15 ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಈಗ ನಾಳೆದು ವರ್ಕ್ ಲಿಸ್ಟ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಳ್ತೇನೆ, ಟು ಡೂ ಲಿಸ್ಟ್. ಅದರ ಪ್ರಕಾರ ನನಗೆ ನಡ್ಕೊಳ್ಳಿಕ್ಕೆ ಆಗ್ತದೆ ಅನ್ನೋ ಪ್ರಯತ್ನ. ನೀವು ಸಹ ಹಾಗೆ ನಿಮಗೆ ಏನಾದರೂ ಆಂಬಿಷನ್ ಇದ್ದರೆ, ಏನಾದರೂ ಮಾಡಬೇಕು, ಟ್ರೈ ಮಾಡಬೇಕು ಅಂತ ಇದ್ದರೆ ಮಲಗುವಾಗ ಮುಂಚಿನ ದಿವಸ ರಾತ್ರಿ ಎಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಅದರ ಪ್ರಕಾರನೇ ನಡೀತಾ ಹೋಗಿ ಇಡೀ ದಿನಚರಿ, ಅಟ್ಲೀಸ್ಟ್ ಮಧ್ಯಾಹ್ನದವರೆಗಾದರೂ ಜಸ್ಟ್ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಹೇಳಿ. ಮತ್ತು ಇನ್ನೊಂದು ಸಜೆಷನ್ ಎಂತ ಹೇಳಿದರೆ, ನಾವು ಬೆಳಿಗ್ಗೆ ಎದ್ದ ಕೂಡಲೇ 1/4 ಲೀಟರ್ ವಾರ್ಮ್ ವಾಟರ್, ಅಂದರೆ ಬಿಸಿ ನೀರು ಕೂಡಲ್ಲ, ಕೋಲ್ಡ್ ವಾಟರ್ ಕೂಡಲ್ಲ, ಮೀಡಿಯಮ್ ಬಿಸಿ ನೀರನ್ನು ಬಾಯಲ್ಲಿ ಹಾಕಿ ಚೀವ್ ಮಾಡಿ ಕುಡಿಬೇಕಂತ. ಆಗ ನಮ್ಮ ಹೊಟ್ಟೆಯ ಭಾಗ ಎಲ್ಲ ಕ್ಲೀನಾಗಿ ನಮ್ಮ ಮೈಂಡ್ ಒಳ್ಳೆ ವರ್ಕ್ ಆಗ್ತದೆ ಅಂತ ಒಬ್ಬರು ಹೇಳಿದ್ದು ಕೇಳಿದ್ದೇನೆ. ಹಾಗೆ ನಾನು ಟ್ರೈ ಮಾಡಬೇಕಂತ ಇದ್ದೇನೆ. ನೀವು ಸಹ ಇದನ್ನು ಟ್ರೈ ಮಾಡಿ ನೋಡುವ ಹೇಗಿರ್ತದೆ ಅಂತ ಹೇಳಿ. ಓಕೆ, ಗುಡ್ ನೈಟ್.